ಸುರತ್ಕಲ್ನ ಈಟ್ಯ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ, ಅಷ್ಟಪವಿತ್ರ ನಾಗಮಂಡಲೋತ್ಸವ, ಶ್ರೀ ಪಿಲಿಚಾಮುಂಡಿ ದೈವದ ಧರ್ಮ ನೇಮೋತ್ಸವದ ಧಾರ್ಮಿಕ ಕಾರ್ಯಕ್ರಮಗಳು ದೇವಸ್ಥಾನದಲ್ಲಿ ನಡೆಯುತ್ತಿದೆ. ಈ ಪ್ರಯುಕ್ತ ದೇವಳದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು. ಈಟ್ಯ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಬ್ರಹ್ಮಶ್ರೀ ಕುಡುಪು ನರಸಿಂಹ ತಂತ್ರಿಗಳ ನೇತೃತ್ವದಲ್ಲಿ ಧಾರ್ಮಿಕ ಪೂಜಾ ವಿಧಿವಿಧಾನಗಳು ನಡೆಯುತ್ತಿದ್ದು, ಕ್ಷಾಳ ನದಿ ಚತುಶುದ್ಧಿ, ಧಾರ, ಅಥರ್ವ, ಶೀರ್ಷ ಗಣಪತಿ ಹೋಮ, ನಾಗವನದಲ್ಲಿ ಶುದ್ಧಿ, ರಕ್ಷೋಘ್ನ ಹೋಮ, ವಾಸ್ತು ಹೋಮ ಮೊದಲಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. ನಂತರ ಶ್ರೀ ಮಾತಾ ಭಜನಾ ಮಂಡಳಿ ಮತ್ತು ಶ್ರೀ ವಿಶ್ವಕರ್ಮ ಭಜನಾ ಮಂಡಳಿ ವತಿಯಿಂದ ಭಜನಾ ಕಾರ್ಯಕ್ರಮ ನಡೆಯಿತು. ನಂತರ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು. ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಶಿಕಾರಿಪುರದ ನ್ಯಾಯಾಧೀಶರಾದ ಪ್ರೀತ್ ಸುರತ್ಕಲ್ ಅವರು ಜ್ಯೋತಿ ಪ್ರಜ್ವಲನಗೊಳಿಸಿ ಮಾತನಾಡಿ, ಪ್ರಸ್ತುತ ಸಮಾಜಕ್ಕೆ ನಮ್ಮಲ್ಲಿರುವ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಯವರಿಗೆ ಅರ್ಥ ಮಾಡಿಸುವುದು ನಮ್ಮ ಕರ್ತವ್ಯ. ಅದರಲ್ಲೂ ಮಹಿಳೆಯರ ಪಾತ್ರ ಹೆಚ್ಚು ಎಂದು ಮಹಿಳೆಯರಿಗೆ ಕಿವಿಮಾತು ಹೇಳಿದರು. ಈ ನಮ್ಮ ಸಮಾಜದಲ್ಲಿ ನಮ್ಮಲ್ಲಿರುವ ಸಂಸ್ಕೃತಿ ಮತ್ತು ನಂಬಿಕೆ ಹಾಗೂ ಗುರು ಹಿರಿಯರಿಗೆ ಗೌರವವನ್ನು ಕೊಡುವಂಥದ್ದು ನಮ್ಮ ಹಿರಿಯರು ನಮಗೆ ಬಿಟ್ಟು ಹೋಗಿರುವಂತಹ ಮೂಲ ಮೌಲ್ಯಗಳಾಗಿದ್ದು, ಅದನ್ನು ಇತ್ತೀಚಿನ ಕಾಲದಲ್ಲಿ ನಾವು ತುಂಬ ಕಳೆದು ಹೋಗ್ತಿರುವುದು ನಾವು ನೋಡ್ತಿದ್ದು, ಇತ್ತೀಚಿನ ಪೀಳಿಗೆಗಳಿಗೆ ಅವುಗಳ ಬಗ್ಗೆ ಮನವರಿಕೆಯನ್ನು ಮಾಡೋದು ನಮ್ಮ ಎಲ್ಲ ಹೆತ್ತವರ ಕರ್ತವ್ಯ ಮತ್ತು ಜವಾಬ್ದಾರಿ ಕೂಡ ಅಂತ ನಾನು ಅಂದ್ಕೊಂಡಿದ್ದೀನಿ. ಆನಂತರ ಮಂಗಳೂರಿನ ಮಾತಾ ಅಮೃತಾನಂದಮಯಿ ಮಠದ ಮಠಾಧಿಪತಿ ಬ್ರಹ್ಮಚಾರಿಣಿ ಮಂಗಳಾಮೃತ ಚೈತನ್ಯ ಅವರು ಆಶೀರ್ವಚನ ನೀಡಿದರು. ಸಂಖ್ಯೆಯಲ್ಲಿ ಮಹಿಳೆಯರು ಒಳ್ಳೆಯ ಒಂದು ಸಾಮಾಜಿಕ ದೃಢತೆಯಿಂದ ಸೇರುವಂಥ, ಉತ್ಸಾಹದಿಂದ ಸೇರುವಂಥದ್ದು ಕಾಣುವಾಗ ಬಹಳಷ್ಟು ಸಂತೋಷ ಆಗುತ್ತದೆ. ನಾಮ ಸಂಕೀರ್ತನೆ, ಹರಿಕೀರ್ತನೆ, ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದ ನಿಟ್ಟಿನಲ್ಲಿ ಆಗುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಖ್ಯ ಉದ್ದೇಶ ನಮ್ಮ ಪಥದಲ್ಲಿ ನಾವು ನಡೀತಾ ಇದ್ದೇವಲ್ಲ, ಅದಕ್ಕೆ ಕೊಡುವಂಥ ಧ್ಯೇಯ ಬ್ರಹ್ಮಾಂಡ ಪಿಂಡಾಂಡಕ್ಕೆ ಕೊಡುವಂಥ, ನಾನು ಅರ್ಥ ಮಾಡಿಕೊಂಡಂಥ ಒಂದು ಸುಲಭವಾದ ಉದಾಹರಣೆ. ಈ ಸಂದರ್ಭ ಸಭಾ ಅಧ್ಯಕ್ಷತೆಯನ್ನ ಸಿಎಸ್ಆರ್ ಎಂಆರ್ಪಿಎಲ್ನ ಚೀಫ್ ಮ್ಯಾನೇಜರ್ ವೀಣಾ ಶೆಟ್ಟಿ ಚೇಳಾಯರ್ ವಹಿಸಿದ್ರು. ಭಾರತೀಯ ಮಹಿಳೆ ವಿಷಯದ ಕುರಿತಾಗಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಜಿಲ್ಲಾ ಕಾರ್ಯದರ್ಶಿ ಕುಮಾರಿ ಅಕ್ಷತಾ ಬಜ್ಬೆ ಧಾರ್ಮಿಕ ಉಪನ್ಯಾಸವನ್ನ ನೀಡಿದ್ರು. ಈ ಸಂದರ್ಭ ಚಂಚಲ ತೇಜೋಮಯಿ, ಶಕುಂತಲಾ ಭಟ್, ಗೀತಾಂಜಲಿ ಸುವರ್ಣ, ನಯನಾ ಕೋಟ್ಯಾನ್, ಸರಿತಾ ಶಶಿಧರ್, ಸುಭದ್ರಾ ರಾವ್, ವಿಜಯಲಕ್ಷ್ಮಿ ಧನಪಾಲ್ ಶೆಟ್ಟಿಗಾರ್ ಮತ್ತು ಅಧ್ಯಕ್ಷರಾದ ಮಹಾಬಲ ಪೂಜಾರಿ ಕಟಂಬೋಡಿ, ಕ್ಷೇತ್ರದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಐರಮಾನಂದ ಭಟ್ ಹಾಗೂ ಬ್ರಹ್ಮಕಲಶ ನಾಗಮಂಡಲ ಧರ್ಮ ನೇಮೋತ್ಸವ ಸಮಿತಿ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.